ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೆನ ಮಾತ ಮೂಕಿಡೆದ್ಕೊಂಡು ಹೊಸ ಕುರಲ್ದ ಏನಿತ ಸುದ್ದಿಗೊಂಚಲಿನ ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕದ ಚೆನ್ನತೋಡಿ ಗ್ರಾಮದ ಆನಂದ ಮಲ್ಯಕುಡಿ ಪಂಪುನಾರೆಗೆ ಸರ್ವಧರ್ಮೀಯರು ಸೇರ್ದು ಇಲ್ಲಿ ಕಟ್ಟದು ಕೊರ್ದು ಅರಿನ ಬದುಕದ ಕನನೆ ನಿಜ ಮಲ್ತದಿರು. ದಕ್ಷಿಣ ಕನ್ನಡ ಜಿಲ್ಲೆದ ಬಂಟ್ವಾಳ ತಾಲೂಕದ ಚೆನ್ನತೋಡಿ ಗ್ರಾಮದ ಆನಂದ್ ಮಲೆಕುಡಿಯ ಪಂಪುನಾರೆಗೆ ಸರ್ವಧರ್ಮೀಯರು ಸೇರ್ದು ಇಲ್ಲಿ ಕಟ್ಟಾದು ಕೊರ್ದು ಆನಂದ ಮಲೆಕುಡಿಯರ್ನ ಕನನು ನಿಜ ಮಲ್ತದಿರು. ಭರವಸೆ ಕಳೆಯೊಂದಿನ ಜನಕ್ಲೆಗೂ ಭರವಸೆ ಕೊರ್ಪನ ನೆಟ್ಟಿಡು ಹೋಪ್ ವಾಟ್ಸಪ್ ಗ್ರೂಪ್ನು ಕಟದುಪ್ಪುನ ಸ್ವೀಟನ್ ಪಿಂಟು ಗ್ರೂಪ್ ದ ಅಡ್ಮಿನ್ ಆದಿತ್ತದು. ಈ ಮೇರೆಗೆ ಗ್ರೂಪ್ ದ ಸದಸ್ಯರು ರಾಜೇಶ್ ತನ್ನ ದೋಸ್ತಿ ಆನಂದ್ ಮಲೆಕೊಡಿಯರ್ನ ವಿಷಯ ತೆರಿಪಾನಗ ಇಲ್ಲಿ ಕಟ್ಟೆರೆ ಪಿದಡಿರು. ಈ ಬಗೆಡೆ ತೆರಿಪಾಯಿನ ಹೋಪ್ ವಾಟ್ಸಪ್ ಗ್ರೂಪ್ ದ ಸ್ವೀಟನ್ ಪಿಂಟು ಆನಂದ್ ಮಲೆಕೊಡಿಯೇರು ತನ್ನ ಬೊಡೆದಿ ಬೊಕ್ಕ ರಡ್ಡು ಜೋಕ್ಲೆನು ಅಗಲ್ದಿತ್ತದು ಅರಣ್ಯ ಇಲ್ಲಡು ನರಮಾನಿ ವಾಸ ಮಲ್ಪೆರ ಸಾಧ್ಯ ಇಚ್ಚಿ ಎಲ್ಲಿಯ ಗುಡಿಸಲ್ಡು ದಿನ ಕಳೆಯೊಂದಿತ್ತಿನ ಆನಂದರಿಗೂ ಒಂತೆ ಸಗಾಯ ಮಲ್ಪಡು ಪಂಡದು ಬತ್ತಿನ ಇಂಕ್ಲು ಇಡೀ ಇಲ್ಲಾನು ಕಟ್ಟಾದು ಕೊರ್ತ ಪಂಡ ತೆರಿಪಾಯರು. ನಮ್ಮ ತಂಡದ ಸಕ್ರಿಯ ಸದಸ್ಯ ಯಾವಾಗಲೂ ಸಹಾಯವನ್ನು ಮಾಡುವಂಥ ರಾಜೇಶ್ ಅಂತೇಳಿದ್ದಾರೆ. ಅವರ ಕ್ಲಾಸ್ಮೇಟ್ ಅವರದ್ದು ಈ ಮನೆ, ಅವರು ಹೆಂಡತಿನ ಕಳ್ಕೊಂಡಿರ್ತಾರೆ, 2 ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಮೊದಲ ಅವ್ರದ್ದು ಮನೆ ಉಂಟು, ಫಸ್ಟ್ ಇದು ಮನೆ, ಅದು ಮನುಷ್ಯರು ವಾಸ ಮಾಡಲಿಕ್ಕೆ ಆಗದೇ ಇರುವಂಥ ಮನೆ, ಅದರಲ್ಲಿ ಸಾಧ್ಯವಿಲ್ಲ ಮನುಷ್ಯರು ವಾಸ ಮಾಡಲಿಕ್ಕೆ. ಚಿಕ್ಕದೊಂದು ಗುಡಿಸಲು, ಈ ಸಿಮೆಂಟ್ ಶೀಟ್ ಇಟ್ಟು ಚಿಕ್ಕದೊಂದು ಶೀಟ್ ಇಟ್ಟು ಅದರಲ್ಲಿ ವಾಸ ಆಗಿರ್ತಾರೆ. ಅದನ್ನು ರಾಜೇಶ್ ಅವರು ತೋರಿಸುವಾಗ ತುಂಬ ಬೇಜಾರಾಗ್ತದೆ. ಸ್ವಲ್ಪ ಸಹಾಯ ಮಾಡುವ ಅಂತೇಳಿ ಬಂದಿದ್ದ ನಾವು ಇಡೀ ಮನೆಯನ್ನೇ ಕಟ್ಟಿಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತೇವೆ. ಸಾಧ್ಯ ಆಗ್ತದೆ ಇಲ್ವಾ ಗೊತ್ತಿಲ್ಲ, ತುಂಬ ದೊಡ್ಡ ಅಮೌಂಟು, ಅಷ್ಟು ಸಿಗ್ತದೆ ಇಲ್ವಾ, ಎಷ್ಟು ಆಗುತ್ತೆ ಅಷ್ಟು ಮಾಡುವ ಅಂಥೇಳಿ ನಾವು ಟ್ರೈ ಮಾಡ್ತೇವೆ. ಕೆಲವು ತಂಡಗಳು ಇಸ್ರೇಲ್ನ ಅನುಗ್ರಹ ಆಗಲಿ ಅಥವಾ ನಮ್ಮ ಹ್ಯುಮ್ಯಾನಿಟಿಯ 50-50 ಪ್ರಾಜೆಕ್ಟಲ್ಲಿ ಅವರು ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಮತ್ತು ರೋಟ್ರಿ ಅವರು ಮನೆಯ ಮೇಲ್ಛಾವಣಿಯ ಕೆಲಸವನ್ನು ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರದ್ದು ಸಪೋರ್ಟ್ ಅಂತೇಳಿ ಸಿಗುವಾಗ ಈ ಎಲ್ಲರೂ ಸೌಹಾರ್ದತೆ ಸೇರಿ ಈ ಮನೆಯನ್ನು ಆನಂದ್ ಅವರಿಗೆ ನಿರ್ಮಾಣ ಮಾಡಿ ಕೊಟ್ಟಿರುತ್ತೇವೆ. ನಮ್ಮ ತಂಡದಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಸೌಹಾರ್ದತೆಯಿಂದ ಸೇರಿ ಇದು ಕೆಲಸವನ್ನು ಮಾಡ್ತಿರೋದು. ಇಲ್ಲಿ ಈ ಪ್ರತಿಯೊಂದು ಈ ಮನೆಯ ಇಟ್ಟಿಗೆಯಿಂದ ಅಂತ ಹೇಳಿ ಮನೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿ ಇದು ಸೌಹಾರ್ದತೆಯಿಂದ ಆಗಿದೆ, ಎಲ್ಲರ ಪ್ರೀತಿ ವಿಶ್ವಾಸದಿಂದ ಈ ಮನೆ ಇವತ್ತು ನಿರ್ಮಾಣ ಆಗಿದೆ. ಒಂದು ಅವರಿಗೆ ವಾಸ ಮಾಡುವಂಥ ಒಂದು ಮನೆಯನ್ನು ನಿರ್ಮಾಣ ಆಗಿದೆ. ನಮ್ಮ ತಂಡಕ್ಕೆ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಜಾತಿಯವರು ಕೂಡ ನಮ್ಮ ತಂಡಕ್ಕೆ ಜಾಯ್ನ್ ಆಗ್ಬೋದು, ನನಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು, ತಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ಬೋದು. ಯಾರಿಗಾದರೂ ಮನೆಯಲ್ಲಿ ಒಂದು ಪರರಲ್ಲಿ ಪರಮಾತ್ಮನನ್ನು ಹುಡುಕುವ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ಬೋದು. ಆಳ್ವಾಸ್ ಕಾಲೇಜ್ದ ಇಂಗ್ಲಿಷ್ ಪ್ರಾಧ್ಯಾಪಕರು ಹೋಪ್ ವಾಟ್ಸಪ್ ಗ್ರೂಪ್ ದ ಸಕ್ರಿಯ ಸದಸ್ಯರು MC ರಾಜೇಶ್ ಡಿಸೋಜಾ ಪಾತಿರೊಂದು ಹೋಪ್ ಇನ್ಫಾನ್ ಜೀಸಸ್ ವಾಮದ ಪದವು ಬೊಕ್ಕ ರೋಟರಿ ಕ್ಲಬ್ ಲೊರೆಟೋ ಈ ಮೂಜಿ ತಂಡದಕ್ಲು ಒಟ್ಟಾದ ಆನಂದ್ರಿಗೆ ಇಲ್ಲಿ ಕಟ್ಟಾದು ಕೊರ್ತಾ ಪಂಡ ತೆರಿಪಾಯರು. ಇದು ಹೋಪ್ ಇನ್ಫಾನ್ ಜೀಸಸ್ ಫ್ರೆಂಡ್ಸ್ ವಾಮದ ಪದವು, ಅದೇ ರೀತಿ ರೋಟರಿ ಕ್ಲಬ್ ಲೊರೆಟೋ ಈ 3 ತಂಡದವರು ಒಟ್ಟಿಗೆ ಸೇರಿ ಆನಂದ್ ಅವರಿಗೆ ಮನೆ ಕಟ್ಟಿಕೊಟ್ಟ ಒಂದು ಪ್ರಾಜೆಕ್ಟ್ ಆಗಿದೆ. ಆನಂದಿಗೆ ನಾನು ಚಿಕ್ಕ ವಯಸ್ಸಿನಿಂದಲೂ ಬಲ್ಲೆನು, ಯಾಕಂದರೆ ಆನಂದ್ ನನ್ನ ಕ್ಲಾಸ್ಮೇಟ್ ಆಗಿದ್ದ ಮತ್ತು ಸ್ಪೋರ್ಟ್ಸ್ ಏರಿಯಾದಲ್ಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿದ. ಅದೇ ರೀತಿ ಗೌರ್ಮೆಂಟ್ ಶಾಲೆ ವಾಮದ್ ಪದವ್ ಇದಕ್ಕೆ ಹೆಸರು ಅದೇ ರೀತಿ ಕೀರ್ತಿಯನ್ನು ತಂದುಕೊಟ್ಟ ಒಬ್ಬ ಹುಡುಗ. ಆಗಲಿ 100 ಮೀಟರ್ಸ್, 200 ಮೀಟರ್ಸ್, 400 ಮೀಟರ್ಸ್, 800 ಮೀಟರ್ಸ್, ಖೋಖೋ, ಕಬಡ್ಡಿ, ಲಾಂಗ್ ಜಂಪ್, ಹೈ ಜಂಪ್ ಇದರೆಲ್ಲದರಲ್ಲಿ ಆನಂದನಿಗೆ ಯಾವಾಗಲೂ ಫಸ್ಟ್ ಪ್ರೈಸ್ ಕಟ್ಟಿಟ್ಟ ಬುಟ್ಟಿ. ಅಂದಿನಿಂದಲೂ ನಾವು ಒಟ್ಟಿಗೆ ಬೆಳೆದುಕೊಂಡು ಬಂದವರು.
ಅವನ ಜೊತೆ ನಾವು ಓದಿ ಆಟ ಆಡಿಕೊಂಡು ಬಂದವರು. ಮತ್ತು ಕಾಲಕ್ರಮೇಣ ನಮ್ಮ ಉನ್ನತ ಶಿಕ್ಷಣಕ್ಕೋಸ್ಕರ ನಾವು ನಮ್ಮ ದಾರಿಯನ್ನು ಹಿಡ್ಕೊಂಡು ಮುಂದೆ ಹೋದೆವು. ತದನಂತರ ನನಗೆ ಆನಂದರಿರುವ ಪ್ರಸ್ತುತ ಪರಿಸ್ಥಿತಿ ಅರಿವಾದಾಗ ನಾವು ಈ 3 ತಂಡದವರು ಒಟ್ಟಿಗೆ ಸೇರಿ ಈ ಒಂದು ಕೆಲಸವನ್ನು ಮಾಡಿಕೊಟ್ಟೆವು ಅವರಿಗೆ. ಆನಂದರು ತನ್ನ ಶಾಲೆದ ಸಹಪಾಠಿ ಆದಿತ್ತದು ಕ್ರೀಡೆಡು ದಿಂಜ ಪುದರ್ ಕನದೇರು ಸರ್ಕಾರಿ ಶಾಲೆ ವಾಮದ ಪದವಗೂ ಕೀರ್ತಿ ಕನದೇರು ಎಂಕ್ಲು ಉನ್ನತ ಶಿಕ್ಷಣಗಾದ ಎಂಗ್ಲು ತಾದಿಡು ದುಮ್ಮು ಪೋಯ ಆಂಡ ಆನಂದ್ರೆನ ಪರಿಸ್ಥಿತಿ ತೆರಿನಗ ತಂಕ್ಲು ಈ ಮೂಜಿ ತಂಡ ಒಟ್ಟು ಸೇರ್ದು ಇಲ್ಲುನು ಕಟ್ಟದು ಕೊರಿಯ ಪಂಡ ತೆರಿಪಾಯರು. ಇದು ಸೌಹಾರ್ದದ ಇಲ್ಲು, ಮೋಕೆದ ಇಲ್ಲು, ದೋಸ್ತಿತನಗೂ ಪುನಃ ಶಕ್ತಿದ ಇಲ್ಲಾತನ ಪಂಡ ತೆರಿಪಾಯರು. ಆನಂದ್ ಅವರದ್ದು ಮೊದಲು ಏನು ಚಿಕ್ಕದಾದ ಗುಡಿಸಲಿತ್ತು. ಚಿಕ್ಕದ ಗುಡಿಸಲಂದರೆ ಎಷ್ಟು ಚಿಕ್ಕದಂದರೆ ಅದನ್ನು ಮಾತಿನಲ್ಲಿ ವರ್ಣಿಸಲು ಅಸಾಧ್ಯ. ಮಳೆಗಾಲದಲ್ಲಿ ನಾವು ನೋಡಿದ ಪರಿಸ್ಥಿತಿ, ಈ ಒಂದು ಗುಡಿಸಲಲ್ಲಿ ನಮ್ಮ ಗೆಳೆಯ ನಮ್ಮ ಆನಂದ ಬದುಕ್ತಿದ್ದಾನೆಂದರೆ ನಮಗೆ ಅದನ್ನು ಊಹಿಸಲು ಅಸಾಧ್ಯವಾಗಿತ್ತು. ಅವರಿಗೆ ಈ ಮನೆ ಕಟ್ಟಿಕೊಡಲು ನಾವು ಆರಂಭಿಸಿದ ದಿನದಿಂದ ಆನಂದ ನಮ್ಮ ಜೊತೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಅವರಿಗೆ ತುಂಬ ರೀತಿಯಲ್ಲಿ ಖುಷಿಯಾಗಿದೆ. ಮತ್ತು ಅವರು ಯಾವಾಗಲೂ ನಮ್ಮ ಹತ್ರ ಹೇಳ್ತಿದ್ರು, ಈ ನನ್ನ ಮನೆ ಈ ರೀತಿ ಆಗ್ತದೆ ಅಂತ ನಾನು ಕನಸಿನಲ್ಲಿಯೂ ಕೂಡ ಯೋಚನೆ ಮಾಡಿರಲಿಲ್ಲ. ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮತ್ತು ಯಾವಾಗಲೂ ಬಂದರೂ ಅವರಿಗೆ ಒಂದು ಖುಷಿ ಉಂಟು. ಮತ್ತು ಈ ಕೆಲಸವನ್ನು ನೋಡಿ ಯಾವಾಗಲೂ ಅವರಿಗೆ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ. ಲೊರೆಟೋ ಹಿಲ್ಸ್ ರೋಟರಿ ಕ್ಲಬ್ ಅಧ್ಯಕ್ಷರು ರಾಮಚಂದ್ರ ಶೆಟ್ಟಿಗಾರ್ ಪಾತ್ರರೊಂದು ತಂಕ್ಲು ಮೂಜಿ ಸಂಸದಕ್ಲು ಹೊಂದಾಣಿಕೆರ್ದು ಈ ಬೇಲೆ ಮಲ್ತದ ಪಂಡ ತೆರಿಪಾಯರು. ಹಾಗೆ ನಮಗೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಒಂದು ಸೇವಾ ಮನೋಭಾವನೆಯನ್ನು ಹೊಂದಿಕೊಂಡಿರುವ ಸಂಸ್ಥೆ. ನಮಗೆ ನಮ್ಮ ರೋಟರಿ ಕ್ಲಬ್ಬಿನ ಒಂದು ಸದಸ್ಯರು ರಾಬಿನ್ ಅವರು ನಮಗೆ ಇಂಥ ಒಂದು ನಾದು ರಸ್ತೆಯಲ್ಲಿ ಇರುವಂತಹ ಮನೆ ಇದೆ, ಅದನ್ನೊಂದು ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವ ದೃಷ್ಟಿಯಲ್ಲಿ ಅವರೊಂದು ನಮ್ಮಲ್ಲಿ ಆ್ಯಸ್ ಎ ಒಂದು ಸದಸ್ಯರಾಗಿ ನಮ್ಮ ಸಂಸ್ಥೆಯಲ್ಲಿ ಮೀಟಿಂಗ್ನ ದಿವಸ ಹೇಳಿದರು. ಅದಕ್ಕೆ ಆ ದಿವಸದಲ್ಲಿ ನಾವು ಮೀಟಿಂಗ್ನಲ್ಲಿ ಎಲ್ಲ ಸದಸ್ಯರ ಬಗ್ಗೆ ಒಪಿನಿಯನ್ ಕೇಳಿ, ಹಾಗೆ ಅದು ಫಸ್ಟಿಗೆ ಅವರ ಒಂದು ಭೇಟಿಯಾಗಿ ಮನೆ ಪರಿಸ್ಥಿತಿ ಹೇಗುಂಟಂತ ಹೇಳಿ ನಾವು ಭೇಟಿಯಾದೆವು. ಆವಾಗ ನೋಡುವಾಗ ಅವರ ಪರಿಸ್ಥಿತಿ ಚಿಂತಾಜನಕ ಇತ್ತು. ಯಾಕೆಂದರೆ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಅವರು ಇದ್ದರಂದರೆ ನಾವು ಆ ಮಣ್ಣಿನ ನೆಲದಲ್ಲಿ ಒಂದು ನೀರಿನ ಪಸೆ ಇದ್ದು ನಾವು ಹೇಳುವುದಾದರೆ ಹೌದು ಜೋಪಡಿಯಾಗಿ ಇತ್ತು. ಆದ್ದರಿಂದ ನಾವು ನಮ್ಮ ಸದಸ್ಯರು ಅದಕ್ಕೆ ಎಲ್ಲ ಒಟ್ಟು ಸೇರಿಸಿ ಇದಕ್ಕೆ ಮುಖ್ಯ ನಮ್ಮ ಕಾರಣ, ನಾವು ಮೀಟಿಂಗ್ನಲ್ಲಿರುವಾಗ ನಮ್ಮ ಹಿರಿಯ ಸದಸ್ಯರು ಸೆಬೆಸ್ಟಿಯನ್ ಮ್ಯಾನೇಜರ್ಸ್ ಈ ಬಗ್ಗೆ ಒಮ್ಮೆ ನೋಡಿ ಬರುವಂತ ಹೇಳಿ ನಾವು ಬಂದಿದ್ದೆವು. ಆವಾಗ ಇದು ಫ್ರಂಟೇಜ್ ಮಾತ್ರ ಇತ್ತು, ಹಿಂದುಗಡೆ ಫೌಂಡೇಶನ್ ಇರಲಿಲ್ಲ. ಆವಾಗ ಅವರು ಹೇಳಿದರು, ಯಾವುದು ಈ ಜಾಗ ನಮ್ಮ ಮಲ್ಪುನಾಗ ಸರಿತ ಬೋರ್ತಿನ ವ್ಯವಸ್ಥೆ ಇತ್ತು ಆವಡ. ಹಾಗೆ ಅವರ ಒತ್ತಾಯದಲ್ಲಿ ಹಿಂದುಗಡೆ ಫೌಂಡೇಶನ್ ಮಾಡಿ, ಹಾಗೆ ಇದು ಇಷ್ಟು ದೊಡ್ಡ ಮನೆ, ಸಾಧಾರಣ 600 ಸ್ಕ್ವೇರ್ ಫೀಟ್ ಉಂಟು. ಆನಂದ್ ಮಲೆಕೊಡಿಯೇರು ಪಾತ್ರರೊಂದು ಎನ್ನ ಬಂಗಂತೂದು ರಾಜೇಶರು ಮಸ್ತ್ ಸಾಕಾರ ಮಲ್ತದಿರು ಅಂಚನೆ ಅರನೊಟ್ಟಿಗೆ ಮಾತಿರ್ಲ ಸಹಕರಿಸಾದಿರು ಮಾತಿರೆಗ್ಲ ಸೋಲ್ಮೇಲ್ ಪಂಡ ತೆರಿಪಾಯರು. ನಾನು ತುಂಬ ಕಷ್ಟದಲ್ಲಿದ್ದೇನೆ, ಆದರೆ ನನ್ನ ಕಷ್ಟವನ್ನು ನೋಡಿ ನಮ್ಮ ರಾಜೇಶ್ವರಿ ಚನ್ನನವರು ನನಗೆ ತುಂಬ ಸಹಕಾರ ಮಾಡಿದರು. ಅವರ ಹಿಂದೆ ತುಂಬ ಮಂದಿ ಜನ ಇದ್ದಾರೆ, ನನಗೆ ಸಹಾಯ ಮಾಡಿದವರು ತುಂಬ ಮಂದಿ ಇದ್ದಾರೆ. ಅವರಿಗೆ ಎಲ್ಲ ನಾನು ಧನ್ಯವಾದವನ್ನು ಹೇಳ್ತೇನೆ. ಸುದ್ದಿಗೊಂಚಲಿಗೆ ಸ್ವಾಗತ. ಮಸ್ತ್ ಸಮಯದಿಂದ ಅವ್ಯವಸ್ಥೆ ರೀತಿನ ಇರಮುಳ್ಳೂರು ತಾದಿ ಕಾಮಗಾರಿಗೆ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಶಿಲಾನ್ಯಾಸನ ಅಂಗಾರೆ ನಡಪಾಯರು. ಮಸ್ತ್ ಸಮಯದಿಂದ ಅವ್ಯವಸ್ಥೆಡಿ ಸಾಗೊಂದಿಪ್ಪುನ ಇರಮುಳ್ಳೂರು ತಾದಿ ಕಾಮಗಾರಿಗೆ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಯುಟಿ ಖಾದರ್ ಅಂಗಾರೆ ಚಾಲನೆಯನ್ನು ಕೊರಿಯರು. ಈ ಪೊತ್ತು ಪಾತೆರ್ನ ಯುಟಿ ಖಾದರ್ ಮುಡಿಪು ಮುಳ್ಳೂರು ತಾದಿ ಅಭಿವೃದ್ಧಿಗೆ 2013 ಮಡು ಉಸ್ತುವಾರಿ ಸಚಿವನಾದಿಪುನಗ 10 ಕೋಟಿ ಬಿಡುಗಡೆ ಮಲ್ತದಿತ್ತೆ. ಬೊಕ್ಕಬತ್ತಿನ ಸರ್ಕಾರ ಜಾಸ್ತಿ ಆಸಕ್ತಿ ಕೊರಂದಿ ನಿರ್ಧಾವರ ಕಾಮಗಾರಿ ಅರ್ಧಡೆ ಉಂಟದಿತ್ತಳು. ಅಧಿಕಾರಿಗಳು ಬೇತೆ ಬೇತೆ ಕಾರಣ ಕೊರೊಂದಿದ್ದರು. ಕರಿನ ಚುನಾವಣೆ ಪೊರ್ತುಡು ಸ್ಥಳೀಯನ ಬೇಡಿಕೆ ಮೇರೆಗೆ 1 ಕೋಟಿ 10 ಲಕ್ಷ ಅನುದಾನಡು ಸಂಪೂರ್ಣ ಡಾಂಬರೀಕರಣ ಮಲ್ತೊಂದುಲ ಪಂಡದ ತೆರಿಪಾಯರು. ಈಗ ಮುಡುಪಿಗೆ ಸಂಪರ್ಕಿಸುವಂಥ ಮುಡಿಪು ಮೂಲೂರು ಮಂಚಿ ರಸ್ತೆ, ಈ ರಸ್ತೆಯನ್ನು ಮಾದರಿ ರಸ್ತೆಯಾಗಿ ನಿರ್ಮಾಣ ಮಾಡಬೇಕಂತ ಹೇಳಿ 2018ರಲ್ಲಿ ಅವತ್ತು ನಾನು ಸಚಿವನಾಗಿದ್ದ ಸಂದರ್ಭ 19ರಲ್ಲಿ ಉಸ್ತುವಾರಿ ಸಚಿವರಾಗಿದ್ದಕ್ಕೊಂದು 10 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೆವು.
ಮೊದಲ ಹಂತದ ಕೆಲಸ ಕಾರ್ಯಗಳು, ತದನಂತರ ಬಂದ ಸರ್ಕಾರ ಇದಕ್ಕೆ ಒಂದು ಮೇಲುಸ್ತುವಾರಿ ಹೆಚ್ಚಿನವರಿಗೆ ಒಂದು ಅವಕಾಶ ನೀಡದೆ ಕೆಲಸ ಭಾಳಷ್ಟು ವೇಗ ಕೂಡ ಕುಂದಿತ್ತು. ಮತ್ತಷ್ಟು ಫಾಸ್ಟಾಗಿ ಮಾಡುವಂಥ ಒಂದು ಹುಮ್ಮಸ್ಸನ್ನು ಕೂಡ ಅಧಿಕಾರಿಗಳು ಆಗಿಂದಾಗೆ ತೋರಿಸಲಿಲ್ಲ. ನಾನು ಭಾಳಷ್ಟು ಸಲ ಇದಕ್ಕೆ ನಾನು ಇಲ್ಲಿ ಊರವರೆಲ್ಲರೂ ಕೂಡ ಇರಲಿ ಬಹುಶಃ ಅಧಿಕಾರಿಗಳು ಸಂಪರ್ಕಿಸಿದಾಗ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾಯಿತ್ತು. ಕಳೆದೊಂದು ಚುನಾವಣೆಯಲ್ಲಿ ಇಲ್ಲಿ ಬಂದಾಗ ಅದು ನಾನಿರಲಿ, ನನ್ನ ಪರವಾಗಿ ಇಲ್ಲಿ ವಕಾಲತ್ತು ವಹಿಸುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸದಸ್ಯರಿರಲಿ, ಹಿರ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರಿರಲಿ ಅಥವಾ ನಾವು ಇದಕ್ಕೆ ಸದಸ್ಯರಿರಲಿ, ಈ ಒಂದು ರಸ್ತೆಯನ್ನು ನಾವು ಪ್ರದಕ್ಷಿಣೆ ಮಾಡಿ ಕೊಡ್ತೇವೆ ಮಾತನ್ನು ಕೂಡ ಹೇಳಿದ್ದೆವು. ಅದಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಹಿರ ಮಂಚಿ ಮತ್ತು ಈ ಊರಿನವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದ ಉದ್ದೇಶದಿಂದ ಇದಕ್ಕೆ ಮತ್ತೆ 1 ಕೋಟಿ ರೂಪಾಯಿ 10 ಲಕ್ಷ ವೆಚ್ಚದಲ್ಲಿ ಇದನ್ನು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ಡಾಮರೀಕರಣಗೊಳಿಸುವಂಥ ಒಂದು ಯೋಜನೆ ಹಮ್ಮಿಕೊಂಡು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಎನ್ಎಸ್ ನಾಸಿರ್ ನಡುಪದವು, ಅಬ್ದುಲ್ ಜಲೀಲ್ ಮೋಂಟುಗೋಳಿ, ಇಬ್ರಾಹಿಂ ತಪ್ಸಿಯಾ ನಡುಪದವು, ಚಂದ್ರಹಾಸ ಕರ್ಕೇರ, ಇರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಮರ್, ಉಪಾಧ್ಯಕ್ಷರು ನಲಿನಾಕ್ಷಿ, ಬಾಳಿಪುನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಕನ್ಯಾ ರೈ, ಉಪಾಧ್ಯಕ್ಷರು ಬಶೀರ್, ರಜಾಕ್ ಕುಕ್ಕಾಜೆ, ಇಂಚಿತ್ತಿ ಪ್ರಮುಖರು ಈ ಪೊರ್ತುಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಟೀಮ್ ಸೆನ್ಸ್ ಫುಟ್ಬಾಲಿಯನ್ಸ್ ವತಿಯದ್ದು ಗಡಿನಾಡು ಟ್ರೋಫಿ ದಕ್ಷಿಣ ಕನ್ನಡ ಬೊಕ್ಕ ಕಾಸರಗೋಡು ಜಿಲ್ಲೆದ ಆಹ್ವಾನಿತ ತಂಡಲೆದ 7 ಜನಕ್ಲೆನ ಹೊನ್ನಲು ಬುಲ್ಪುದ ಫುಟ್ಬಾಲ್ ಪಂದ್ಯಾಟದ ಮುಗಿತಲದಲ್ಲೇಸಿ ಐತಾರ ಬಯ್ಯಡೆ ನಡೆತಂದು. ಟೀಮ್ ಸಿನ್ಸ್ ಫುಟ್ಬಾಲಿಯನ್ಸ್ ವತಿರ್ದು ಗಡಿನಾಡು ಟ್ರೋಫಿ ದಕ್ಷಿಣ ಕನ್ನಡ ಬೊಕ್ಕ ಕಾಸರಗೋಡು ಜಿಲ್ಲೆದ ಆಹ್ವಾನಿತ ತಂಡಲೆದ 7 ಜನಕ್ಲೆನ ಹೊನಲು ಬುಲ್ಪುದ ಫುಟ್ಬಾಲ್ ಪಂದ್ಯಾಟ 8 ತಾರೀಕಿರ್ದು 10 ತಾರೀಕು ಮುಟ್ಟ ತಲಪಾಡಿ ಆರ್ಟಿಒ ಚೆಕ್ ಪೋಸ್ಟ್ ಎದುರ್ದ ಎಂಬೇಸಿ ಮೈದಾನ ನಡೆತಂದು. ಐತಾರ ಬಯಡ್ ಅಟೆಂಬಲ್ತಿನ ಮುಗಿತರ ಲಿಸ್ಟ್ ತಲಪಾಡಿ ಗಡಿನಾಡು ರಕ್ಷಣಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಜನಾಬ್ ಸಿದ್ದಿಕ್ ತಲಪಾಡಿ ಗುರ್ಕಾರ್ಮನೆ ವಹಿಸುತ್ತಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ನಾವು ಗಡಿನಾಡು ರತ್ನ ಪ್ರಶಸ್ತಿಯನ್ನು ನೀಡಬೇಕಂತ ಆಲೋಚನೆ ಮಾಡಿದಾಗ ಈ ಪರಿಸರದಲ್ಲಿ ಹಲವಾರನ್ನು ನಾವು ನೋಡಿದಾಗ ಅದರಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ಯಾರ ಬೆಂಬಲ ಇಲ್ಲದೆ ಒಬ್ಬ ಸಣ್ಣ ಹುಡುಗ 16 ವರ್ಷದಲ್ಲಿ ಏನನ್ನು ಸಾಧಿಸಬಹುದು, SLC ಇರಬಹುದು, ಏನೋ 9-10ನೇ ತರಗತಿಯಲ್ಲಿ ಇರಬಹುದು. ಆ 16 ವರ್ಷದ ಹುಡುಗ ಯೋಚನೆ ಮಾಡ್ತಾನೆ, ನಾನು ಏನಾದರೂ ಸಾಧನೆ ಮಾಡಬೇಕು, ಸಮಾಜದಲ್ಲಿ ಗುರುತಿಸಿಕೋಬೇಕು, ಸಮುದಾಯಕ್ಕಾಗಿ ದುಡಿಬೇಕು, 10 ಬಡವರಿಗೆ ನನ್ನಿಂದ ಸಹಾಯ ಆಗಬೇಕು ಅಂತ ಶ್ರಮವನ್ನು ಪಟ್ಟು ಎಂಬೇಸಿ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನೇ ಕಟ್ಟಿದಂತಹ ಮಜೀದ್ ಹಾಜಿ ಅವರನ್ನು ನಾವು ಗುರುತಿಸಿದೆವು. ಅವರಿಗೆ ಅಲ್ಲಾಹನು ದೀರ್ಘಾಯುಷ್ಯ ಆರೋಗ್ಯವನ್ನು ಕರುಣಿಸಲಿ. ಇದೇ ರೀತಿ ಇವರೇ ನಮಗೆ ಮಾರ್ಗದರ್ಶಕರು. ಇವರನ್ನೇ ನೋಡಿಕೊಂಡು ನಾವು ಬೆಳಿಬೇಕು. ಇವರ ಹಾಗೆ ನಾವು ಕೂಡ ಸಾಧನೆ ಮಾಡಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಂಡು ಸಮುದಾಯದಲ್ಲಿ ಗುರುತಿಸಿಕೊಂಡು ಬಡವರಿಗಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಆದ್ರೆ ಅದೇ ನಮಗೆ ಒಳ್ಳೆಯದು ಹೊರತು ಬೇರೆ ಯಾವುದೂ ಉಳಿಯುವುದಿಲ್ಲ. ನಾವು ಮಾಡಿದ ಕರ್ಮ ಮಾತ್ರ ಉಳಿಯುತ್ತೆ ಹೊರತು ಯಾವುದೇ ಬೇರೆ ಯಾವುದು ಉಳಿಯುವುದಿಲ್ಲ. ಈ ಹೊರತು ಸಾಮಾಜಿಕ ಬೊಕ್ಕ ಧಾರ್ಮಿಕ ಕ್ಷೇತ್ರದ ಮಲ್ತಿನ ಸೇವೆಯನ್ನು ಗುರುತಿಸಾದ ಜನಾಬ್ ಚನಕಲ್ ಅಬ್ದುಲ್ ಮಜೀದ್ ಹಾಜಿಯರಿಗೆ ಮಾನಾದಿಗೆ ಮಲ್ತೇರೆ ಸನ್ಮಾನಿಸಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಸುವುದರೊಂದಿಗೆ
ಸನ್ಮಾನಿಸಿದವರಿಗೆ ಹಾಗೂ ಸನ್ಮಾನಿಸಲ್ಪಟ್ಟವರಿಗೆ ಮಾನದಿಗೆ ಪಡೆವನ್ನ ಜನಾಬ್ ಚನಕಲ್ ಅಬ್ದುಲ್ ಮಜೀದ್ ಹಾಜಿ ನಿಖಿಲ್ ಗೊಬ್ಬು ನಾವು ಎಡ್ಡ ವಿಷಯ ಆಂಡ ಗಲಾಟೆ ಮಲ್ಪಂದೆ ಗೊಬ್ಬಡು ಅವು ನನ್ನ ಬರ್ಪುನ ಜೋಕ್ಲೆಗೂ ಮಾರ್ಗದರ್ಶನ ಆವಡು ನಮ್ಮ ಎಂಚ ಗೊಬ್ಬಡು ಎಂಚ ಕಲ್ಪೊಡು ಎಂಚ ಜನಕ್ಲೆನ ಒಡನಾಟ ಮಲ್ಪೊಡು ಪನ್ಪಿನೇನು ದುಂಬೆ ನಿರ್ಣಯ ಮಲ್ಪೊಡು ಆಪನ್ ಪಂಡ ತೆರಿಪಾಯರು. ಒಳ್ಳೆ ವಿಷಯ, ಆದರೆ ಗಲಾಟೆ ಇಲ್ಲದೆ ಆಟ ಮಾಡುವುದು ಉತ್ತಮ. ನಮ್ಮ ಒಂದು ರಂಜಾನ್ ಬರುವ ಮೊದಲು ಯಾರಾದರೂ ತುಂಬಾ ಕ್ಷಮೆಯಲ್ಲಿ ಇರಬೇಕಾಗಿತ್ತು. ಅದರ ಸಣ್ಣ ಪುಟ್ಟ ಗಲಾಟೆ ಎಲ್ಲ ನಡೆದಿದೆ, ಇನ್ನು ಮುಂದೆ ಹಾಗೆ ನಡೆಯಬಾರದೆಂದು ನೀವೆಲ್ಲ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ಇನ್ನು ಬರುವ ಮಕ್ಕಳಿಗೆ ಅದೊಂದು ಮಾರ್ಗದರ್ಶನ ಆಗಬೇಕು. ನಾವು ಹೇಗೆ ಆಡಬೇಕು, ಹೇಗೆ ಕಲಿಯಬೇಕು, ಹೇಗೆ ಜನರಲ್ಲಿ ಮಿಂಗಲವಾಗಬೇಕು ಎಂದು ನಾವು ಸ್ವಂತ ಅದನ್ನು ಮೊದಲೇ ನಿರ್ಣಯಿಸಬೇಕಾಗ್ತದೆ. ಯಾಕಂದ್ರೆ ಇನ್ನು ಬರುವ ಜನರೇಷನ್ ನಮ್ಮನ್ನು ನೋಡಿ ಕರೆಯುವುದು, ಅವರು ನಮ್ಮ ನಾಯಕರೆಲ್ಲ ಈ ರೀತಿಯಲ್ಲಿ ಇದ್ದರೆ ಅವರು ಸಹ ಅದೇ ರೀತಿಯಲ್ಲಿ ಹೋಗಬಾರದು. ಅದಕ್ಕಿಂತ ಎಲ್ಲರೂ ತುಂಬಾ ಜಾಗ್ರತೆಯಿಂದ ಆ ಕರ್ತವ್ಯ ನಿರ್ವಹಿಸಬೇಕು. ಅದರ ಸಂಘಾಡಿಗಳು ಯಾರೆಲ್ಲ ಇದಾಡ್ತಾ ಅವರೆಲ್ಲ ಕಡ್ಡಾಯ ಮಾಡಿ ಅವರಿಗೆ ಕೊಡಬೇಕು. ಬರುವವರಿಗೆ, ಆಟ ಆಡುವವರಿಗೆ ಇದು ಹಿಂದಕ್ಕೆ ಮುಂದೆ ಆಗಬಾರದು. ಆದ್ದರಿಂದ ನಮಗೆಲ್ಲರೂ ದೇವರು ಒಳ್ಳೆಯದು ಮಾಡಲಿ. ದೇಳಕಟ್ಟೆ ಆರ್ಎನ್ ಕಲೆಕ್ಷನ್ ದ ಮಾಲಕರು ಜನಾಬ್ ಅಬ್ದುಲ್ ರಹೀಂ ಉಚ್ಚಿಲ, ತಲಪಾಡಿ ಟಿಎಂ ಮಾರ್ಬಲ್ಸ್ ದ ಮಾಲಕರು ಜನಾಬ್ ಅಬ್ದುಲ್ ರೆಹಮಾನ್ ರಿನ್ನು, ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನಾಬ್ ಟಿ ಇಸ್ಮಾಯಿಲ್ ತಲಪಾಡಿ, ನಾಟಕಲ್ ಉರುಮನೆ ಆಲಿಫ್ ಪಬ್ಲಿಕ್ ಸ್ಕೂಲ್ ದ ಚೇರ್ಮನ್ ಜನಾಬ್ ಎಬಿ ಮೊಹಮ್ಮದ್ ಹುಸೇನ್, ತಲಪಾಡಿ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ, ಸೋಮೇಶ್ವರ ಪುರಸಭೆ ಕೌನ್ಸಿಲರ್ ಜನಾಬ್ ಅಬ್ದುಲ್ ಸಲಾಂ ಯು, ಸಿನ್ಸ್ ಫುಟ್ಬಾಲಿಯನ್ಸ್ ವಕ್ತಾರರು ಜನಾಬ್ ನಾಸಿರ್ ಖಾನ್, ಸಿನ್ಸ್ ಫುಟ್ಬಾಲಿಯನ್ಸ್ ದ ವಕ್ತಾರರು ಫುಟ್ಬಾಲ್ ತರಬೇತುದಾರರು ಜನಾಬ್ ಯೂಸುಫ್ ತಲಪಾಡಿ, ಕುಡ್ಲಾ ಒಲಿಂಪಿಕ್ ಸ್ಪೋರ್ಟ್ಸ್ ಮಾಲಕರು ಜನಾಬ್ ಸಮೀರ್ ಎಂಎಸ್, ಇಂಚಿತ್ತಿ ಪ್ರಮುಖರು ಲೇಸ್ ಗದಿಗಿಡಿದ್ದೇರು. ಸಾಮಾಜಿಕ ಕಾರ್ಯಕರ್ತರು ಜನಾಬ್ ಸಲಾಂ ಉಚ್ಚಿಲ್ ಸಭೆ ನಿತ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ ಮಹಾಶಿವರಾತ್ರಿ ಕುಂಪಲ ರಥೋತ್ಸವದ ಅಂಗವಾದ ಅಕೇರಿದ ದಿನ ಐತಾರ ರಾತ್ರಿಡೆ ಶ್ರೀ ಗುಳಿಗ ದೈವದ ಕೋಲ ನಡೆತಂಡು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ ಮಹಾಶಿವರಾತ್ರಿ ಕುಂಪಲ ರಥೋತ್ಸವದ ಸಂಭ್ರಮಲು ಶುಕ್ರವಾರ ಬೊಕ್ಕ ಶನಿವಾರ ನಡೆತಂಡು. ಐತಾರ ರಾತ್ರಿಡೆ ಶ್ರೀ ಗುಳಿಗ ದೈವದ ಕೋಲ ನಡೆತಂಡು. ಈ ರಾಜ್ಯಕ್ಕೆ ಬರ ರಾಜ್ಯಗಳು ಸೋಮರಾಜ್ಯವರು ಮಂಜಂದಾರ ಮಂಟನ ನಿರೂಪಣವತ್ತಲ್ಲ ಅವರ ಪ್ರಕಾರವಾಗಿ ಪರಮೇಶ್ವರದೇವರ ಭಾಗವತ್ತಲ್ಲ ಗುತ್ತು ಭಾಗವಾದ ವೈದ ಸಂಸಾರ ಭಾಂಡಾರ ಆಕಾಶವುಳ್ಳ ಶತಮಾನಗಳ ಸರಿಪಲ ಶತಮಾನವುಳ್ಳ ನೀಚಿನ ಮಟ್ಟಗಳ ಸರಿಪಲ ನೀಚಿನ ಮಟ್ಟಗಳುಳ್ಳ ನೀಚಿನ ಮುಚ್ಚಲಾದ ನೀಚಿನ ಮುಚ್ಚಬಡ
ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಭವಾನಿ ಶಂಕರ ಶಾಂತಿಯರು, ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಮಹಿಳಾ ಸಮಿತಿ ಬೊಕ್ಕ ಊರ್ದ 10 ಸಂಸ್ಥೆರು ಮುತಾಲಿಕೆಡಿದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಏನಿತ ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿಲಿಗಾದೂತು ಒಂದು ಪ್ಲೇ ಪೊಸಕುರಲೆ 24x7.